ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕ್ವಾಲಿಟಿ ಆಗಿರುವಂತಹ ಬ್ರಾಂಡೆಡ್ ಡ್ರೆಸ್ ಬಜೆಟ್ ಫ್ರೆಂಡ್ಲಿ ಆಗಿ ಸಿಗೋದು ಅಂತ ಹೇಳಿದ್ರೆ ಅದು ನಮ್ಮ ರಾಧಾಸ್ ಮಾನ್ಸೂನ್ ಸೇಲ್ ನಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯ ಮಹಾ ಮೇಳ ಮಾನ್ಸೂನ್ ಮೇಳ ಸುಮಾರು 30 ವರ್ಷಗಳಿಂದ ಜನರ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿರುವಂತಹ ನಮ್ಮ ಪುತ್ತೂರಿನ ಕೋಟ್ ರಸ್ತೆಯಲ್ಲಿ ಕಾರ್ಯಾಚರಿಸ್ತಾ ಇರುವಂತಹ ರಾಧಾಸ್ ನಲ್ಲಿ ಮತ್ತೆ ಬಂದಿದೆ ಮಾನ್ಸೂನ್ ಮೇಳ. ಅತಿ ಕಡಿಮೆ ಬೆಲೆಗೆ ಇಲ್ಲಿ ಡ್ರೆಸ್ಗಳು ಸಿಗ್ತಾ ಇದೆ. ಪ್ರತಿ ವರ್ಷ ಕೂಡ ಜನ ಮಾನ್ಸೂನ್ ಮೇಳಕ್ಕಾಗಿ ಕಾಯ್ತಾ ಇರ್ತೀರಿ. ಈ ವರ್ಷ ಕೂಡ ಮಾನ್ಸೂನ್ ಮೇಳ ಬಂದಿದೆ. ಡ್ರೆಸ್ ಕಲೆಕ್ಷನ್ ಹೇಗಿದೆ, ರೇಟ್ ವೈಸ್ ಹೇಗಿದೆ, ಬನ್ನಿ ನೋಡೋಣ. ಮಾನ್ಸೂನ್ ಸೇಲ್ ಅಂದರೆ ಬಜೆಟ್ ಫ್ರೆಂಡ್ಲಿ ಆಗಿ ನಮ್ಗೆ ಇಷ್ಟವಾಗುವಂಥ ಬಟ್ಟೆಯನ್ನು ನಮ್ಮದಾಗಿಸಿಕೊಳ್ಳುವಂತಹ ಸದಾವಕಾಶ. ಇಲ್ಲಿರುವಂತಹ ಪ್ರತಿಯೊಂದು ಸೆಕ್ಷನ್ನಲ್ಲಿ ಕೂಡ ತುಂಬಾನೇ ಕ್ರೌಡ್ ಇದೆ. ನಮಸ್ತೆ ಮೇಡಮ್, ಸಾರಿ ಸೆಕ್ಷನ್ ಒಳಗೆ ಬನ್ನಿ. ಸಾರಿ ಸೆಕ್ಷನ್ನಲ್ಲಿ ನಾರಿ ಮಣಿಯರದ್ದೇ ಕಲರವ. ನಾರಿ ಮಣಿಯರು ಸಾರಿಯನ್ನ ಅದು ಕೂಡ ಮಾನ್ಸೂನ್ ಸೇಲ್ನಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಬಿಡ್ತಾರ. ಪ್ರತಿಯೊಬ್ಬರು ಕೂಡ ವಿಸಿಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಇಷ್ಟವಾಗುವಂಥ ಸಾರಿಯನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ರಾಧಾಸ್ನಲ್ಲಿರುವಂತಹ ಸಾರಿ ಸೆಕ್ಷನ್ ಅನ್ನುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಏಕೈಕ ವಿಶಾಲವಾಗಿರುವಂತಹ ಮಳಿಗೆ ಅನ್ನುವಂತಹ ಹೆಗ್ಗಳಿಕೆ ಕೂಡ ಪಾತ್ರವಾಗಿರುವಂಥದ್ದು. ಇಲ್ಲಿ ನಿಮಗೆ ಕರ್ನಾಟಕ ರಾಜ್ಯದ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯದಲ್ಲಿ ತಯಾರಾಗುವಂತಹ ಸಾರಿಗಳು ಕೂಡ ಅವೈಲೇಬಲ್ ಇದೆ. ಇವಾಗ ಮಾನ್ಸೂನ್ ಸೇಲ್ನಲ್ಲಿ ಇಲ್ಲಿರುವಂತಹ ಕಲೆಕ್ಷನ್ ಯಾವ ರೀತಿಯಾಗಿದೆ, ಅದರ ಜೊತೆಗೆ ರೇಟ್ ವೈಸ್ ಹೇಗಿದೆ ಅನ್ನುವಂಥ ಕುತೂಹಲ ಕೂಡ ನಿಮಗೆ ಇರ್ಬೋದು. ಇಲ್ಲಿ ನಿಮಗೆ 190 ರೂಪಾಯಿಂದ ಸಾರಿ ರೇಟ್ ಪ್ರಾರಂಭ ಆಗ್ತಾ ಇದೆ. 160 ಬೆಲೆಯಿಂದ ಸ್ಕರ್ಟ್ ರೇಟ್ ಪ್ರಾರಂಭ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ ಕಲೆಕ್ಷನ್ ಹೇಗಿದೆ ನೋಡೋಣ. ಸಾವಿತ್ರಿಯಿಂದ ಏನಾರ ಜೋಕ್ಲೆಗ್ಲ ಎಂಕ್ಲ ಪರ್ಚೇಸ್ ಅಂತ ತಿಂಗಳ ಅಳಿಕೆರ್ದು ಬರ್ತಾನ ಎಂಚುಂಡು ಕಲೆಕ್ಷನ್ ಪರ ಎಡ್ಡೆ ಉಂಟು ನನ್ನೆಲ್ಲ ಪರ್ಚೇಸ್ ಮಾಡ್ತಾರೆ. ನನ್ನ ಉಂಡು ಸುಮಾರು ಉಂಡು ಪರ್ಸನ್ ಅಂದು ನಾವು ಸಾರಿ ಆತಜಿ ನಲ್ಲದು ಎತ್ತದು ಶಾರದ ಸಾರಿ ಸಾರಿ ಎಲ್ಲ ಒಳ್ಳೆದುಂಟು, ಚೆನ್ನಾಗುಂಟು. ಏನೆಲ್ಲ ಪರ್ಚೇಸ್ ಮಾಡಬೇಕು ಎಲ್ಲ ಮಾಡಿದ್ದೇನೆ. ಮಕ್ಕಳ ಪ್ಯಾಂಟ್ ಎಲ್ಲ ಸೇರಿತು. ನಾವು ಬೋಳೇರಿಂದ ಬಂದದ್ದು. ಮಮತಾ. ಹೇಗುಂಟು ಕಲೆಕ್ಷನ್ ಎಲ್ಲ? ಒಳ್ಳೆದುಂಟು ಮ್ಯಾಮ್. ಪರ್ಚೇಸ್ ಕುರ್ತೀಸ್, ಸಾರಿ ಅಷ್ಟೇ. ರೂಪಾ. ನಾನೀಗ ಸೆಟ್ ಟಾಪ್ಸ್ ನೋಡ್ತಾ ಇದ್ದೇನೆ ಅಷ್ಟೇ. ಯಾರೆಲ್ಲ ಬಂತು? ನಾನು ಸಿಸ್ಟರು, ಮಕ್ಕಳು. ಹೇಗುಂಟು ಕಲೆಕ್ಷನ್ ಎಲ್ಲ? ಹೇಗೆ ತೊಂದರೆ ಇಲ್ಲ, ಚೆಂದ ಉಂಟು. ಪ್ರತಿ ವರ್ಷ ಬರ್ತಾ ಇರ್ತೀರಾ? ಇರ್ತೇವೆ. ನಮಸ್ತೆ, ನಾನು ಗೀತಾ ಅಂತೇಳಿ. ತುಂಬಾ ಡ್ರೆಸ್ ಅನ್ನ ಪರ್ಚೇಸ್ ಮಾಡಿದ್ರಿ? ನಾವು ನೋಡ್ತಾ ಇದ್ದೇವೆ ಅಷ್ಟೇ. ಇಷ್ಟು ಸೆಲೆಕ್ಟ್ ಮಾಡಿದ್ದೇನೆ. ತುಂಬ ಒಳ್ಳೆ ಕಲೆಕ್ಷನ್ಸ್ ಉಂಟು. ಬಂದಿದ್ದಷ್ಟೇ, ಇನ್ನು ನೋಡ್ಬೇಕಷ್ಟೇ ಮೇಲೆ ಫ್ಲೋರಲ್ಲೆಲ್ಲ. ನಾನು ಮತ್ತೆ ನನ್ನ ಫ್ರೆಂಡ್ ಜೊತೆಗೆ ಬಂದಿದ್ದೆ. ಭವಾನಿ. ಏನೆಲ್ಲ ಪರ್ಚೇಸ್ ಮಾಡಿದ್ರಿ? ಸಾರಿ 3, ಟಾಪು 3 ಇದೆ. ಈಗ ಸ್ಟಾಪ್ ನೋಡ್ಕೊಂಡಿದ್ದೇವೆ. ಸೂಪರ್ ಉಂಟು. ಮೆನ್ಸ್ ಸೆಕ್ಷನ್ನಲ್ಲಿ ಕೂಡ ಇವತ್ತು ನೀವು ನೋಡಿದ್ರಿ ಅಂತ ಹೇಳಿದರೆ ಜನವೋ ಜನ. ಯಾಕೆ ಅಂತ ಕೇಳಿದ್ರೆ ಮಾನ್ಸೂನ್ ಸೇಲ್ನ ಪವರ್. ಪುರುಷರಿಗೆ ಬಟ್ಟೆಯನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ನಾಳೆ ಅಂತ ದಿನ ಮುಂದೂಡ್ತಾನೆ ಇರ್ತಾರೆ. ಬಟ್ ಇವಾಗ ಮಾನ್ಸೂನ್ ಸೇಲ್ ಇರೋದ್ರಿಂದಾಗಿ ಬಟ್ಟೆಯನ್ನು ಪರ್ಚೇಸ್ ಮಾಡಲೇಬೇಕು ಅಂತ ಹೇಳಿ ಎಲ್ಲ ಕೆಲಸಗಳನ್ನ ಕೂಡ ಸ್ವಲ್ಪ ಬದಿಗೆ ಇಟ್ಟು ಇಲ್ಲಿ ವಿಸಿಟ್ ಮಾಡ್ತಾ ಇದ್ದಾರೆ, ಬಟ್ಟೆಯನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಇಲ್ಲಿರುವಂಥ ಕ್ರೌಡ್ ಯಾವ ರೀತಿಯಾಗಿದೆ ಅಂತ ತೋರಿಸ್ತೀನಿ. ಅದರ ಜೊತೆಗೇನೆ ಪುರುಷರಿಗೆ ಗುಡ್ ನ್ಯೂಸ್ ಏನು ಅಂತ ಕೇಳಿದರೆ ಇಲ್ಲಿ ನಿಮಗೆ ಕೇವಲ 130, 150 ರೇಂಜ್ನಿಂದ ಡ್ರೆಸ್ ರೇಟ್ ಪ್ರಾರಂಭ ಆಗ್ತಾ ಇದೆ. ಹಾಗಾದ್ರೆ ಕ್ರೌಡ್ ಹೇಗಿದೆ ಅಂತ ತೋರಿಸ್ತೀನಿ. ಅದರ ಜೊತೆ ಕಲೆಕ್ಷನ್ ಹೇಗಿದೆ ತೋರಿಸ್ತೀನಿ, ಬನ್ನಿ. ಅಬ್ಬಸ್ ಬಂದದ್ದು ಯಾನ್ ಪ್ಯಾಂಟ್ ಇದು ಒಂದುಳ್ಳೆ ಪ್ಯಾಂಟ್ ಬರ್ ಚೀಪರ್ ಉಂಡು ಮಣ್ಪೇರು ತು ಒಂದುಳ್ಳೆ ಸೆಲೆಕ್ಷನ್ ಆತಜಿ ഞാൻ വരിക പത്തിന് പോന ബറോഡ തേക്കല് ബറുവേര് ഞാൻ ഇത് 10 പോയിനത്തേക്കാൾ ಬರ್ಪೇರು. ಎಡ್ಡದನ್ನು ನಾವು ಪ್ರವೀಣ್ ಅಂತೇಳಿ ಪುತ್ತೂರು. ಪ್ಯಾಂಟ್ ತಗೊಂಡಿದ್ದೆವು ಮತ್ತು ಮಗುವಿಗೆ ಬಟ್ಟೆ ತಗೊಂಡಿದ್ದೆವು. ವರ್ಷ ಬರ್ತೇವೆ ಇಲ್ಲಿಗೆ. ವರ್ಷ ಬರ್ತಿದ್ದೆವು. ಇದು ಫ್ಯಾಮಿಲಿ ಸಮೇತ ಬಂದೇವು. ಅವರು ಅಲ್ಲಿ ಕೆಳಗೆ ಹೋಗಿದ್ದಾರೆ. ಹೌದು. ರಶ್ಮಿ. ನಾನು ರೆಗ್ಯುಲರ್ ಯೂಸ್ಗೆ ಬೇಕಾದದ್ದು ಜೀನ್ಸ್ ಟಾಪ್ಸ್ ಮತ್ತು ಮಗನಿಗೆ ಮತ್ತು ಹಸ್ಬೆಂಡ್ಗೆ ಪರ್ಚೇಸ್ ಮಾಡ್ತಾ ಇದ್ದೇನೆ. ಆಲ್ರೆಡಿ ಆಗಿದೆ, ನಂದು ಶಾಪಿಂಗ್ ಆಗಿದೆ. ಮಾನ್ಸೂನ್ ಸೇಲ್ ಅಂತ ಹೇಳಿದಾಗ ರಾಧಾಸ್ಗೆ ತುಂಬ ಜನ ವಿಸಿಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಹೆಂಗಿದೆ? ನಾನು ಎವ್ರಿ ಇಯರ್ ಬರ್ತೇನೆ ಇಲ್ಲಿ. ನಮಗೆ ಜಾಬಿಗಾಗಲಿ ಅಥವಾ ನನ್ನ ಆಫೀಸ್ಗೆ ಹಾಕಲಿಕ್ಕೆ ಆಗಬೇಕಾದದ್ದು ನಾನು ಇಯರ್ಲಿ ಒಂದೇ ಸಲ ಪರ್ಚೇಸ್ ಮಾಡಿ ಹೋಗ್ತೇನೆ. ರೀಸನೇಬಲ್ ರೇಟ್ ಮತ್ತು ಮಟೀರಿಯಲ್ ಕೂಡ ಫಸ್ಟ್ ಕ್ಲಾಸ್ ಇದೆ. ಹಾಗಾಗಿ ಒಂದು 5-6 ವರ್ಷದಿಂದ ಬಂದಿದ್ದೇನೆ ನಾನು. ನಿರಾಸೆ ಆಗಲಿಲ್ಲ.
ಮಾನ್ಸೂನ್ ಸೇಲ್ನಲ್ಲಿ ಪುಟಾಣಿ ಮಕ್ಕಳ ಡ್ರೆಸ್ ಕಲೆಕ್ಷನ್ ಹೇಗಿದೆ ಅನ್ನೋದನ್ನು ಕೂಡ ನೋಡುವಂಥ ಹೊತ್ತು. ಇಲ್ಲಿ ನಿಮಗೆ ಪುಟಾಣಿ ಮಕ್ಕಳ ಡ್ರೆಸ್ ಅಂತ ಹೇಳಿದರೆ ಪ್ರತಿಯೊಂದು ಕೂಡ ಕ್ವಾಲಿಟಿಯಲ್ಲಿ ಬೆಸ್ಟ್ ಆಗಿರುವಂಥ ಡ್ರೆಸ್ಗಳೇ ಇರುವಂಥದ್ದು. ಇವಾಗಿನ ಟ್ರೆಂಡ್ನಲ್ಲಿರುವಂಥ ಡ್ರೆಸ್ಗಳು ಕೂಡ ನಿಮ್ಮ ರಾಧಾಸ್ನಲ್ಲಿ ಸಿಗ್ತಾ ಇದೆ. ಇವೆಲ್ಲವೂ ಕೂಡ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂತ ಹೇಳಿದರೆ ಅದು ಮಾನ್ಸೂನ್ ಸೇಲ್ನಲ್ಲಿ. ಇಲ್ಲಿ ನಿಮಗೆ ಕೇವಲ 55 ರೂಪಾಯಿಯಿಂದ ಪುಟಾಣಿ ಮಕ್ಕಳ ರೇಟ್ ಆರಂಭ ಆಗ್ತಾ ಇದೆ. ನಾವೆಲ್ಲ ಮಾಮೂಲಿ ಡೇಸ್ನಲ್ಲಿ ಬಂದು ಇಲ್ಲಿಂದ ಡ್ರೆಸ್ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದರೆ 500 ರೂಪಾಯಿ 1000 ರೇಂಜಲ್ಲಿರುವಂಥ ಡ್ರೆಸ್ಗಳು ಇದೀಗ ನಿಮಗೆ 200-250 ಬೆಲೆಗೆ ಸಿಗ್ತಾ ಇದೆ. ಎಸ್, ಹಾಗಾದರೆ ಬನ್ನಿ ಇಲ್ಲಿನ ಕಲೆಕ್ಷನ್ ಹೇಗಿದೆ ನೋಡೋಣ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಶ್ಯಾಮಲ. ಓಕೆ, ಡ್ರೆಸ್ ಪರ್ಚೇಸ್ ಮಾಡಿದ್ರಾ? ಏನೆಲ್ಲ ಪರ್ಚೇಸ್ ಮಾಡಿದ್ರಾ? ಮಾಡಿದ್ದೇನೆ, ಮಗುವಿಗೆ ಡ್ರೆಸ್ ಮಾಡಿದ್ದೇನೆ, ಮತ್ತು ನನಗೆ ಸ್ಯಾರಿ ಎಲ್ಲ ಮಾಡಿದೆ. ತುಂಬ ಚೆನ್ನಾಗಿದೆ, ಮತ್ತು ಕಾಟನ್ ಸ್ಯಾರಿ ಎಲ್ಲ ತುಂಬ ಚೆನ್ನಾಗಿದೆ. ಅಂದರೆ ಮಕ್ಕಳದ್ದೆಲ್ಲ ಐಟಮ್ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಓಕೆ, ರೇಟ್ ವೈಸ್ ಹೇಗಿದೆ? ರೇಟ್ ತೊಂದರೆ ಇಲ್ಲ, ಪರವಾಗಿಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡಿ ಇಷ್ಟು ಮಾಡಿದ್ದೇವೆ, ಅದಕ್ಕೆ ಸರಿಯಾಗಿ ಉಂಟು. ನನ್ನ ಹೆಸರು ಸೀಮಾ ಅಂತ. ಹೇಗುಂಟು ಮಾನ್ಸೂನ್ ಸೇಲ್ ಕಲೆಕ್ಷನ್ ಎಲ್ಲ? ಒಳ್ಳೇದುಂಟು, ಪ್ರತಿ ವರ್ಷ ಬರ್ತೇವೆ, ಚೆನ್ನಾಗಿರ್ತದೆ. ಒಳ್ಳೆ ಬಟ್ಟೆ ಕೂಡ ಕಲೆಕ್ಷನ್ ಕೂಡ ಒಳ್ಳೇದಿರ್ತದೆ, ರೇಟ್ ಕೂಡ ಚಂದ ಕಡಿಮೆಗಿರ್ತದೆ, ಒಳ್ಳೇದುಂಟು. ಏನೆಲ್ಲ ತಗೊಳ್ಬೇಕು ಅಂತಿದ್ದೀರಿ ಇವತ್ತು? ಪ್ಯಾಂಟ್ ಶರ್ಟ್. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ವಿಜಯಲಕ್ಷ್ಮಿ. ಓಕೆ, ಹೇಗುಂಟು ಮಾನ್ಸೂನ್ ಸೇಲ್ ಕಲೆಕ್ಷನ್? ಚೆನ್ನಾಗಿಂಟು. ಏನೆಲ್ಲ ತಗೊಳ್ಬೇಕು ಅಂತಿದ್ದೀರಿ? ತಗೊಂಡಿದ್ದು ಸ್ಯಾರಿ ತಗೊಂಡೆ, ನಮ್ಮ ಸೊಸೆ ತಗೊಂಡ್ರು, ಮತ್ತು ಇನ್ನೇನು ಕಿಡ್ಸಲ್ಲಿ ಈಗ ನನ್ನ ಮೊಮ್ಮಗಳಿಗೆ ತಗೊಂಡೆ. ನಿಮಗೇನೆಲ್ಲ ತಗೊಂಡ್ರಿ? ನಾಗಳ ಒಂದು ಸ್ಯಾರಿ ತಗೊಂಡೆ. ಚೆನ್ನಾಗಿ ಉಂಟು ಎಲ್ಲ. ಪುಟಾಣಿ ಹೆಣ್ಣು ಮಕ್ಕಳ ತುಂಬಾ ಕ್ಯೂಟ್ ಆಗಿರುವಂಥ ಡ್ರೆಸ್ ಕಲೆಕ್ಷನ್ಗಳು, ಇವಾಗಿನ ಟ್ರೆಂಡ್ನಲ್ಲಿರುವಂಥ ಡ್ರೆಸ್ ಕಲೆಕ್ಷನ್ಗಳಂತೂ ಇಲ್ಲಿ ತುಂಬ ಅಂದರೆ ತುಂಬ ಇದೆ. ಹಾಗಾಗಿ ನೀವು ಇವಾಗ ಬಂದ್ರಿ ಅಂತ ಹೇಳಿದರೆ ಕಡಿಮೆ ಬೆಲೆಗೆ ಪುಟಾಣಿ ಮಕ್ಕಳ ಟ್ರೆಂಡಿ ಆಗಿರುವಂಥ ಸ್ಟೈಲಿಶ್ ಲುಕ್ ಕೊಡುವಂಥ ಡ್ರೆಸ್ಗಳನ್ನು ಕೂಡ ಪರ್ಚೇಸ್ ಮಾಡ್ಬೋದಾಗಿದೆ. ಈ ರೀತಿಯಾಗಿರುವಂಥ ಬಟ್ಟೆಗಳನ್ನು ನಿಮ್ಮ ಮನೆಯಲ್ಲಿರುವಂಥ ಮುದ್ದಾಗಿರುವಂಥ ಮಕ್ಕಳಿಗೆ ವೇರ್ ಮಾಡಿದ್ರಿ ಅಂತ ಹೇಳಿದರೆ ಬ್ಯೂಟಿಫುಲ್ ಆಗಿ ಕಾಣ್ತಾರೆ. ಅದರ ಜೊತೆಗೇನೆ ಯಾವುದೇ ಒಂದು ಫಂಕ್ಷನ್ಗೆ ಹೋಗೋದಕ್ಕೂ ಪರ್ಫೆಕ್ಟ್ ಆಗಿದೆ. ಅದರ ಜೊತೆಗೇನೆ ಡೈಲಿ ವೇರ್ ಮಾಡೋದಕ್ಕೆ ಕೂಡ ಪರ್ಫೆಕ್ಟ್ ಆಗಿರುವಂಥ ಡ್ರೆಸ್ ಕಲೆಕ್ಷನ್ಗಳನ್ನು ನೀವು ಇಲ್ಲಿಂದ ಪರ್ಚೇಸ್ ಮಾಡ್ಬೋದು. ಎಲ್ಲವೂ ಕೂಡ ಸೂಪರ್ ಅಂದರೆ ಸೂಪರ್ ಆಗಿದೆ. ಅದರ ಜೊತೆಗೇನೆ ಕಡಿಮೆ ಬೆಲೆ, ಮಾನ್ಸೂನ್ ಸೇಲ್ ಅಂತ ಹೇಳಿದರೆ ಕಡಿಮೆ ಬೆಲೆ ಅಂತ ಯೋಚನೆ ಪ್ರತಿಯೊಬ್ಬರು ಮಾಡೇ ಮಾಡ್ತೀವಿ. ಇಷ್ಟೊಂದು ಚೆನ್ನಾಗಿರುವಂಥ ಬಟ್ಟೆಗಳು ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಇನ್ಯಾಕೆ ತಡ ಮಾಡ್ತೀರಾ ಅಲ್ವಾ? ಹಿಂದೆ ನಿಮ್ಮ ರಾಧಾಸ್ಗೆ ವಿಸಿಟ್ ಮಾಡಿ. ಪುಟಾಣಿ ಹೆಣ್ಣು ಮಕ್ಕಳ ಫ್ರಾಕ್ ಕಲೆಕ್ಷನ್, ಇಲ್ಲಿರುವಂತಹ ಫ್ರಾಕ್ಗಳಲ್ಲಿ ನೀವು ಯಾವುದನ್ನೇ ಪರ್ಚೇಸ್ ಮಾಡಿದರೆ ಕೂಡ ಕೇವಲ 119 ರೂಪಾಯಿಗೆ ಸಿಗ್ತಾ ಇದೆ. ಗ್ರ್ಯಾಂಡ್ ಡ್ರೆಸ್ಸನ್ನು ಕೂಡ ನೀವು ಇವಾಗ ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದರೆ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಕಲೆಕ್ಷನ್ ಹೇಗಿದೆ ಅಂತ ನೋಡಿ. ಇಲ್ಲಿ ಸೆಟ್ ಡ್ರೆಸ್, ಗೌನ್, ಫ್ರಾಕ್ ಇವೆಲ್ಲವೂ ಕೂಡ ನಿಮಗೆ ಇಲ್ಲಿ ಕ್ವಾಲಿಟಿ ಅಂದರೆ ಕ್ವಾಲಿಟಿಯಲ್ಲಿ ಮಾನ್ಸೂನ್ ಸೇಲ್ನಲ್ಲಿ ಸಿಗ್ತಾ ಇದೆ. ಕಿಡ್ಸ್ ಕಲೆಕ್ಷನಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ, ಹೇಗಿದೆ ಜನರ ರಿಯಾಕ್ಷನ್ ಅನ್ನೋದನ್ನ ನಾವು ನೋಡಿ ನಿಮಗೆ ತೋರಿಸಿದ್ವಿ. ಅದಕ್ಕಿಂತ ಇಲ್ಲೇ ಪ್ರತಿದಿನ ಕೂಡ ಇರೋರು ಹೇಳಬೇಕಲ್ವಾ? ರಾಧಾಸ್ನ ಸಿಬ್ಬಂದಿಗಳಿದ್ದಾರೆ, ನಾನು ಅವ್ರ ಜೊತೆ ಮಾತಾಡಿಸ್ತೇನೆ. ನಮಸ್ತೆ ಸರ್. ನಮಸ್ತೆ. ನೀವು ಈ ಫ್ಲೋರ್ನ ಮೇಂಟೈನ್ ಮಾಡ್ತಾ ಇರೋರು, ನೋಡ್ಕೊಳ್ತಾ ಇರೋರು, ಹೌದಲ್ಲ ಸರ್? ಹೇಗಿದೆ ರೆಸ್ಪಾನ್ಸ್? ಪ್ರತಿ ವರ್ಷವೂ ನಮ್ಮಲ್ಲಿ ಯಾವ ರೀತಿ ನಮಗೆ ಕಸ್ಟಮರ್ ಬರ್ತಾ ಇದ್ದಾರೆ ಆ ರೀತಿ ನಮಗೆ ಗ್ರಾಹಕರ ಸ್ಪಂದನೆ ಕೂಡ ಉತ್ತಮವಾಗಿದೆ. ಈ ಸಲ ಕೂಡ ಉಂಟು. ಅಂದರೆ ಈ ಸೆಕ್ಷನ್ ಕಿಡ್ಸ್ ಸೆಕ್ಷನ್ ಅಂದರೆ ಈಗ ಎಕ್ಸ್ಟೆಂಡೆಡ್ ಆದ ಶೋರೂಮ್ ನಮ್ಮದು. 0 to 16 ಇಯರ್ಸ್ ತನಕ ಒಂದೇ ಫ್ಲೋರಲ್ಲಿ ಎಲ್ಲ ಮಕ್ಕಳ ಐಟಮ್ ಉಂಟು ನಮ್ಮ ಹತ್ರ. ತುಂಬ ಜನ ಬರ್ತಾ ಇದ್ದಾರೆ. ಹೌದು. ಕೇವಲ 85 ರೂಪಾಯಿಗೆ ಟರ್ಕಿ ಟವಲ್ ಸಿಕ್ಕಿದ್ರೆ ನಿಮಗೆ ಇಲ್ಲಿ ಬ್ಲಾಂಕೆಟ್ 280 ರೂಪಾಯಿಗೆ ಸಿಗ್ತಾ ಇದೆ. ಅದರ ಜೊತೆಗೇನೆ ಪಿಲ್ಲೋ ಕವರ್ ಕೇವಲ 25 ರೂಪಾಯಿ. ಮಾನ್ಸೂನ್ ಸೇಲ್ನಲ್ಲಿರುವಂಥ ಡ್ರೆಸ್ ಕಲೆಕ್ಷನ್ ಯಾವ ರೀತಿ ಆಗಿದೆ, ಡ್ರೆಸ್ ರೇಟ್ ವೈಸ್ ಹೇಗಿದೆ ಅನ್ನೋದನ್ನ ನೋಡಿದ್ರಲ್ಲ. ಮಾನ್ಸೂನ್ ಸೇಲ್ ಪ್ರಾರಂಭ ಆಗ್ತಾ ಇದ್ರೆ ರಾಧಾಸ್ನತ ಜನರ ಹಿಂಡೆ ಬರುತ್ತೆ. ಹಾಗೆಯೇ ಈ ವರ್ಷ ಕೂಡ ದೊಡ್ಡ ಮಟ್ಟದಲ್ಲಿ ಕ್ರೌಡ್ ನಮ್ಮ ರಾಧಾಸ್ನಲ್ಲಿದೆ. ನಿಮಗೆ ಕೂಡ ನಿಮ್ಮ ಇಷ್ಟದ ಬಟ್ಟೆಗಳು ಬಜೆಟ್ ಫ್ರೆಂಡ್ಲಿ ಆಗಿ ಸಿಗಬೇಕು ಅಂತ ಹೇಳಿದರೆ ಆದಷ್ಟು ಬೇಗ ರಾಧಾಸ್ಗೆ ವಿಸಿಟ್ ಮಾಡಿ. ಪ್ರತಿದಿನ ಕೂಡ ಹೊಸ ಹೊಸ ಸ್ಟಾಕ್ಗಳು ಆ್ಯಡ್ ಆಗ್ತಾ ಇದೆ. ಅದರ ಜೊತೆಗೆ ಟ್ರೆಂಡಿ ಆಗಿರುವಂಥ ಡ್ರೆಸ್ ಕಲೆಕ್ಷನ್ಗಳಿಗೆ ಕೂಡ ಬಿಗ್ಗೆಸ್ಟ್ ಅಂದರೆ ಬಿಗ್ಗೆಸ್ಟ್ ಆಗಿರುವಂಥ ಆಫರನ್ನು ಹಾಕಿದ್ದಾರೆ. ಎಸ್, ಹಾಗಾದರೆ ಮಿಸ್ ಮಾಡದೆ ಪ್ರತಿಯೊಬ್ಬರು ಕೂಡ ಬಟ್ಟೆ ಪರ್ಚೇಸ್ಗೆ ರಾಧಾಸ್ಗೆ ಬನ್ನಿ. ಕಡಿಮೆ ಬೆಲೆಗೆ ನಿಮ್ಗೆ ಇಷ್ಟವಾಗುವಂಥ ಬಟ್ಟೆಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.